ಪೊಗರು ಅನ್ನುವ ಹೆಸರಿನ ಕನ್ನಡ ಚಲಚಿತ್ರದಲ್ಲಿ ಬ್ರಾಹ್ಮಣರನ್ನು ಅವಹೇಳನ ಮಾಡುವಂತಹ ದೃಶ್ಯಗಳಿದ್ದಾವೆ ಅನ್ನುವುದು ತಿಳಿಯಿತು. ಬ್ರಾಹ್ಮಣ ಸಮಾಜ ಒಂದಾಗಿ ಅದನ್ನು ಪ್ರತಿಭಟಿಸಿದಾಗ ಅದನ್ನು ಅಂತಹ ದೃಶ್ಯಗಳಿಗೆ ಕತ್ತರಿ ಹಾಕಿ ಅದನ್ನು ಸರಿಪಡಿಸುವಂತಹ ವಾಗ್ದಾನ ದೊರೆತದ್ದು ಕೂಡ ತಿಳಿಯಿತು. ಸಮಾಜದಲ್ಲಿ ಎಲ್ಲರೂ ಕೂಡ ನಾವು ನೆಮ್ಮದಿಯಿಂದ ಬಾಳಬೇಕು ಅಂತ ಇದ್ದದ್ದಾದರೆ ಇಂತಹ ಕೃತ್ಯಗಳಿಗೆ ಯಾರೂ ಕೈ ಹಾಕಬಾರದು. ಅದು ಬ್ರಾಹ್ಮಣ ಸಮಾಜ ಇರಬಹುದು, ಇಲ್ಲ ಮತ್ತೊಂದು ಸಮಾಜ ಇರಬಹುದು. ನಾವು ಯಾವ ಸಮಾಜದೊಳಗೆ ವಾಸಿಸ್ತಾ ಇದ್ದೀವೋ ಅಂತಹ ಸಮಾಜದ ಯಾರನ್ನೋ ಕೆಣಕಿ ಯಾರನ್ನೋ ಹಳಿದು ಯಾವ ಸಮಾಜವೂ ಕೂಡ ನೆಮ್ಮದಿಯಿಂದ ಬದುಕೋದು ಸಾಧ್ಯ ಇಲ್ಲ. ಆದ್ದರಿಂದ ಇದೇ ಕೊನೆಯಾಗಬೇಕು. ಮುಂದಿನ ಯಾವ ಕಾಲಮಾನದಲ್ಲಿ ಯಾರೂ ಹೀಗೆ ಇಂತಹ ಕೃತ್ಯಗಳಿಗೆ ಸಮಾಜದಲ್ಲಿರುವ ಯಾವುದೇ ಒಂದು ಜಾತಿ ಮತ ಪಂಗಡಗಳನ್ನು ಅವಹೇಳನ ಮಾಡುವಂತಹ ಕಾರ್ಯಕ್ಕೆ ಮುಂದಾಗಬಾರದು. ಎಲ್ಲರೂ ಕೂಡ ಸಮಾಜದ ಶಾಂತಿಯನ್ನು ನೆಮ್ಮದಿಯನ್ನು ಕಾಪಾಡೋದಕ್ಕೆ ಮುಂದಾಗಬೇಕೇ ಹೊರತು ಅದನ್ನು ಕೆಡಿಸುವ ಕಾರ್ಯದಲ್ಲಿ ಯಾರೂ ಮುಂದಾಗಬಾರದು.